ಪುತ್ತಾರು ದುರ್ಗಾವಾಹಿನಿ ಮಹಿಳಾ ಮಂಡಳಿದ ವತಿರ್ದು ಡಿಜೆ ಫ್ಯಾಷನ್ ಡಿಸೈನ್ ತರಬೇತಿ ಬೊಕ್ಕ ಕೈವಲ್ಯ ಆರ್ಟ್ಸ್ದ ಉದಿಪನಲೇಸ್ ದುರ್ಗಾವಾಹಿನಿ ಮಹಿಳಾ ಮಂಡಳಿಡು ಶುಕ್ರವಾರ ಕಾಂಡೆ ನಡೆತನದು. ದೇಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಸಂಚಾಲಕರು ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ತುಡರ್ ಅರ್ಲಾದ್ ಪೊಲಿಗೆ ಮೆಷಿನ್ ಚಲಾಯಿಸಾದ್ ಡಿಜೆ ಫ್ಯಾಷನ್ ಡಿಸೈನ್ ತರಬೇತಿನ ಉದಿಪನ ಮಲ್ತೆರು. ಈ ತರಬೇತಿದ ಮುಖಾಂತರ ಪೊಂಚೋಲ್ಲ ಸ್ವಾವಲಂಬಿ ಆವುಲಿ ಎಡ್ಡ ರೀತಿಡು ತರಬೇತಿನ ಪಡೆಗೊಂಡ ದುಂಬುದ ಜೀವನಗ ಪೆರಜನ ಆಪಣ್ ಪಂಡದು ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ತೆರಿಪಾದು ಎಡಬೇಕಿರೋದು. ಕನಸು ಅಂತ ಹೇಳ್ಬೋದು. ಈ ಡಿಸೈನ್ ಯುವರ್ ಲೈಫ್ ಜರ್ನಿ ಮತ್ತು ಈ ಕೈವಲ್ಯ ಎನ್ನುವ ಈ ಒಂದು ಕೋರ್ಸ್ ಏನು ನಮ್ಮ ಮಹಿಳೆಯರು ಸ್ವಾವಲಂಬಿಗಳಾಗಬೇಕೆಂಬ ಅವರ ಒಂದು ಕನಸು ಅಂತಲೇ ಹೇಳ್ಬೋದು. ಆ ಒಂದು ಆಶಯದೊಂದಿಗೆ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನನ್ನ ಮೂಲಕ ಮಾಡಿಸಿದ್ದಾರೆ. ಅವರಿಗೂ ನನ್ನ ಹಾಗೂ ಎಲ್ಲರ ಪರವಾಗಿ ಧನ್ಯವಾದ. ಹಾಗೆ ಇವತ್ತು ಈ ಕೋರ್ಸಿನ ಮುಖಾಂತರ ಮಹಿಳೆಯರು ಅವರು ಸ್ವಾವಲಂಬಿಗಳಾಗಬಹುದು ಅನ್ನೋ ಒಂದು ಕಾರಣದಿಂದ ಆ ಒಂದು ಕೋರ್ಸ್ ಏನಿದೆ ಅದನ್ನು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಕಲಿತು ಅದರಿಂದ ನಮ್ಮ ಜೀವನಕ್ಕೆ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ನನ್ನ ಕೂಡ ಆಶಯ. ಅದೇ ರೀತಿ ನಮ್ಮ ಆಶ್ರಿತ ಹಾಗೂ ಜಿತೇಶ್, ಆಶ್ರಿತನ ಆರ್ಟ್ಸನ್ನು ನಾವು ತುಂಬ ನಮ್ಮ ಸಂಘದಲ್ಲಿ ಕೂಡ ನೋಡಿದ್ದೇವೆ. ಆಲ್ ದ ಬೆಸ್ಟ್ ಫಾರ್ ಯು ಫ್ಯೂಚರ್ ಟು ಆ್ಯಂಡ್ ಫಾರ್ ಯು ಆ್ಯಂಡ್ ಜಿತೇಶ್ ಅವರು ಕೊರೋನಾ ವಾರಿಯರ್ ಆಗಿ ಕೂಡ ತುಂಬ ಸೇವೆ ಸಲ್ಲಿಸಿದ್ದಾರೆ. ಅವರಿಗೂ ದೇವರು ಒಳ್ಳೆ ಮಾಡಲಿ ಹಾಗೂ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ ಅಂತ ಹೇಳ್ತಾನೆ. ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಜನಾರ್ದನ್ ಗೌಡ ಚುಕ್ಕಿ ದೀಪನ ಮೂಲಕ ಕೈವಲ್ಯ ಆರ್ಟ್ಸ್ ತರಬೇತಿನ ಉದಿಪನ ಮಲ್ತದು. ಮಾತಿನೆಲ್ಲ ಸದೃಢವಾದ ಸ್ವಾವಲಂಬಿಯನ್ನಾದ ಮಲ್ಪನ ಬೇಲೆ ದುರ್ಗಾವಾಹಿನಿ ಮಹಿಳಾ ಮಂಡಳ ಆ ಒಂದು ಪಂಡ ತೆರಿಪಾಯರು. ನಾನು ಹೇಳೋದಿದೆ, ಯಾವಾಗಲೂ ಪತ್ರಕರ್ತನಾದವ ಹದ್ದಿನ ಕರದಲ್ಲಿ ಎಬೀತು ಮಾತನ್ನು ಅವ್ರಿಗೆ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಪತ್ರಕರ್ತ ಯಾವ ರೀತಿಯಲ್ಲಿ ಹದ್ದಿನ ಕಣ್ಣಿಂದ ಇಲ್ಲಿ ಆಹಾರವನ್ನು ಹುಡುಕಿ ಹೋಗ್ತಾನ, ಬಹುಶಃ ಭಾವನೆಗಳಿಂದ ಇವತ್ತು ಬೇರೆ ರೀತಿಯಲ್ಲಿ ಬೇಕಾದಂಥ ಪುಷ್ಟಿದಾಯಕವಾದಂತಹ ಎಲ್ಲ ವಿಚಾರಗಳು ಕೂಡ ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಸಿಗಲಿಕ್ಕೆ ಸಾಧ್ಯವಿದೆ. ಅದೇ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸಗಳು ಆದಾಗ ನಾವೆಲ್ಲ ನಮ್ಮ ಜೀವನ ಪರ್ಯಂತ ನಾವು ವಿದ್ಯಾರ್ಥಿಗಳು. ಆ ಸಂದರ್ಭದಲ್ಲಿ ನಾವು ಕೂಡ ಹುಡುಕಿ ಹೋಗುವಂಥ ಒಂದು ಕೆಲಸಗಳಾಗ್ತದೆ. ಬಹುಶಃ ನನಗೆ ಯಾವ ರೀತಿಯ ಅತಿಶಯೋಕ್ತಿ ಇದು ಅಲ್ಲ. ಡಗ್ಲಸ್ ಮ್ಯಾಕನ್ ಅವರು ಮಾಡುತ್ತಿರುವಂಥ ಯಾವುದೇ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದರೆ ಅಲ್ಲಿಗೆ ಬಹುಶಃ ಹೋಗ್ಬೇಕಂತ ಅನಿಸುತ್ತೆ. ಕಾರಣ ಇಷ್ಟೇ, ಬಹುಶಃ ನಾವೆಲ್ಲ ಕಲಿಯಲಿಕ್ಕಿದೆ. ಆ ಕಲಿಯಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಸಿಗ್ತಾ ಇದೆ ಎಂಬುದನ್ನು ನಾನು ಬಹಳ ಹೆಮ್ಮೆಯಿಂದ ಮತ್ತು ಬಹಳ ಪ್ರೀತಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಲಿಯುವುದಕ್ಕಾಗಿ ನಾನು ಇರುವುದು. ಈ ನಿಟ್ಟಿನಲ್ಲಿ ಇವತ್ತು ವೇದಿಕೆಯನ್ನು ಮತ್ತು ಸುಂದರಗೊಳ್ತಾ ಇದೆ. ನನ್ನ ಆತ್ಮೀಯ ಸಹೋದರ ಸತೀಶ್ ಕುಂಪಲ್ರವರು ಕೂಡ ಬಂದು ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಅವರನ್ನು ಕೂಡ ನನ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹಳ ಸುಂದರವಾದಂತಹ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀರಿ. ಮಹಿಳೆಯರಿಗೆ ಇವತ್ತು ನಮ್ಮ ವಿಚಾರಗಳೇ ಅಷ್ಟೇ. ಆತ್ಮನಿರ್ಭರ ಭಾರತ ಸ್ವಯಂವಾದಂಥ ಅವಲಂಬನೆಯನ್ನು ಮಾಡುವುದಕ್ಕಾಗಿ, ನಾವು ಸ್ವಾವಲಂಬಿಗಳಾಗಿ ಬದುಕುವುದಕ್ಕಾಗಿ ಬೇಕಾಗಿ ಏನನ್ನು ಮಾಡಿಕೊಳ್ಬೋದು ಎಂಬ ನಿಟ್ಟಿನಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ನಮ್ಮ ಭಾರತದಲ್ಲಿ ಇವತ್ತು ಆಗ್ತಿರುವಂಥ ಚಟುವಟಿಕೆಗಳು ಸ್ವಾವಲಂಬನೆಗೆ ಪೂರಕವಾಗಿ, ಆತ್ಮನಿರ್ಭರ ಭಾರತಕ್ಕೆ ಪೂರಕವಾಗಿ ಈ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಎಂಬುದನ್ನು ನಾವು ಭಾಳ ಖುಷಿಯಲ್ಲಿ ಹೇಳ್ತಾ ಇದ್ದೇವೆ.
20 ಲಕ್ಷ ಕೋಟಿಯನ್ನ ಇವತ್ತು ಆತ್ಮನಿರ್ಭರ ಭಾರತಕ್ಕಾಗಿ ವ್ಯಯಿಸುತ್ತಿರುವಂತಹ ಇವತ್ತು ಈ ಸಂದರ್ಭದಲ್ಲಿ ಮಹಿಳೆಯರನ್ನು ಜಾಗೃತಗೊಳಿಸಿ ನಿಮ್ಮನ್ನಿವತ್ತು ಸ್ವಾವಲಂಬಿಗಳನ್ನು ಆರಿಸುವ ಒಂದು ಕೆಲಸ ಮತ್ತು ಕೃತ್ಯ ಈಗ ಬಹಳ ಸುಂದರವಾಗಿ ಅನುಕರಣೀಯವಾಗಿ ಆಗ್ತಾ ಇದೆ. ಇಲ್ಲಿಯವರೆಗೆ ನಮ್ಮ ಭಾವನೆಗಳು ಸುಪುಷ್ಟವಾಗಿರ್ತದೋ, ಮತ್ತೊಂದು ಕಡೆಯಲ್ಲಿ ನಾವು ಉತ್ತಿಷ್ಟವಾಗಿ ನಿಲ್ಲಬಲ್ಲಂತಹ ಒಂದು ರೀತಿಯಲ್ಲಿ ನಾವು ಪ್ರೇರಕದಾಯಕವಾಗಿರ್ತೇವೋ ಅಂತಹ ವಾತಾವರಣ ನಿರ್ಮಾಣ ಆಗಬೇಕು. ಈ ವಾತಾವರಣ ನಿರ್ಮಾಣ ಇವತ್ತು ದುರ್ಗಾವಾಹಿನಿಯ ಈ ಸ್ಥಳದಲ್ಲಿ ಆಗ್ತಾ ಇದೆ. ಸುಂದರವಾದಂಥ ವಾತಾವರಣ ಎಲ್ಲರನ್ನ ಸುದೃಢಗೊಳಿಸುವಂತಹ, ಸ್ವಾವಲಂಬಿಯನ್ನಾಗಿ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನಾನು ಮೊದಲಾಗಿ ಹೇಳಿದಾಗೆ ಹಲವಾರು ಚಿಂತನೆಗಳು ಇವತ್ತು ಧರ್ಮವರ ಹೃದಯದ ಮೂಲೆಯಲ್ಲಿ ಅವ್ರು ಏನು ಮಾತಾಡೋದಿದ್ರೆ ಯಾವಾಗ ಹೇಳೋದಿದ್ದೀನಿ, ನೀವು ನಿಜವಾಗಿ ಕೇವಲ ನೀವು ಬಾಯಿನ ಮಾತಾಡುವವರಲ್ಲ, ನೀವು ಯಾವಾಗ ಹೃದಯದಿಂದ ಮಾತಾಡ್ತೀರಿ ಎಂಬ ಭಾವನೆ ಹೇಳ್ತೀವಿ. ಇದೇ ಕಾರಣ ಏನು ಅಂತ ಹೇಳಿದ್ರೆ ಆ ಹೃದಯದಲ್ಲಿ ನಾವು ಅರಗಿಸಿಕೊಳ್ಳುವಂಥ ಭಾವನೆಗಳು ಬೇಕು. ನಮಗೇನಾದರೂ ಕಷ್ಟಗಳು ಗೊತ್ತಿರಬೇಕು. ಆ ಕಷ್ಟಗಳು ಗೊತ್ತಾದಾಗ ಮಾತ್ರ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು, ಈ ರೀತಿಯ ಭಾವನೆಯಿಂದ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಆಳಾಗಬಲ್ಲವನು ಅರಸನಾಗಿ ಆಳುವನು, ಆಳಾಗಬಲ್ಲವ ಅರಸನಾಗಿ ಆಳ್ತಾನೆ. ಆಗಲಿಕ್ಕೆ ಆಗದವ ಕಡೆಯವ ಹಳೆ ಆಗ್ತಾನೆ ಒಂದು ಸರ್ವಜ್ಞನ ವಚನ ಕೂಡ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಕಲಿಯುವಿಕೆ ಆಳಾಗುವಂಥ ಒಂದು ಅವಶ್ಯಕತೆಗಳು ಇದೆ. ಒಳ್ಳೆಯ ವಾತಾವರಣದ ಸೃಷ್ಟಿಯಾಗ್ತಾ ಇದೆ. ಉದಯೋನ್ಮುಖರಾಗಿರುವಂಥವರ ಮಗನ ಬಗ್ಗೆ ನನಗೆ ಭಾಳಷ್ಟು ಅವರು ಅವನ ಚೆಂಬಾಯಿಗೆ ಪೂಷ ಒಳ್ಳೆ ತುಣುಕನ್ನು ಇದ್ದವ ಅಮ್ಮ ಅವರು ಅವರ ಚೆಂಬಾಯಿಯನ್ನು ಅಗಲಿಸಿಕೊಂಡು ಬಹುಶಃ ಅವರು ಅವನನ್ನು ಬೆಳೆಸಿದ ರೀತಿ ಆ ರೀತಿ ಆಗಿರ್ಬೋದು ಅಂತ ತಿಳಿಸ್ತದೆ. ಉಣ್ಣಿಸುವ ಹಾಲು ಆಗಿರ್ಬೋದು, ತಿನ್ನಿಸುವ ಆಹಾರ ಆಗಿರ್ಬೋದು, ಆ ಸಂದರ್ಭದಲ್ಲಿ ಇರುವಂತಹ ಮಾತೃ ಹೃದಯ ಏನಿದೆ ಅದು ಒಳಗಿಂದಲೇ ಬರುವಂತಹ ಮಾತೃ ಹೃದಯದ ಭಾವನೆಗಳು ಬಹುಶಃ ಮಗುವಿನಲ್ಲಿ ಯಾವಾಗಲೂ ಉದ್ದೀಪನಗೊಳ್ಳುತ್ತವೆ ಎಂಬುದು ಮಾತಿದೆ. ಅಂಥ ಒಂದು ಭಾವನೆ ಯಾರು ಹೇಳಿದ್ರು ಗೀಚಿರು ಅಂತ ಹೇಳಿ. ನಾವು ಕೂಡ ಈ ಬರೆಯುವುದರಲ್ಲಿ ಕೆಲವು ಸ್ವಲ್ಪ ಗೀಚುವುದು ಅಂತ ಇದೆ. ಆ ಗೀಚುವಿಕೆ ಅದು ಯಾವ ರೀತಿಯಲ್ಲಿ ಬೆಳೆಯುತ್ತದೆ ಅಂತ ಹೇಳಿದರೆ ಒಂದೊಂದು ರೇಖೆಯಲ್ಲೂ ಕೂಡ ನಾವು ಅದರ ಸೌಂದರ್ಯವನ್ನು ಆಸ್ವಾದಿಸುವ ರೀತಿಯಲ್ಲಿದೆ. ಆ ರೇಖೆಗಳಿಗೆ ಒಳ್ಳೆಯ ರೇಖೆಗಳು ಏನಿದೆ ಒಂದೊಂದು ರೇಖೆ ಒಂದೊಂದು ಅರ್ಥವನ್ನು ಹೇಳುವ ರೀತಿಯಲ್ಲಿ ಬೆಳೆಯುತ್ತಾ ಇದೆ. ಇದು ಭಾಳ ಖುಷಿಯನ್ನು ಕೊಡುವಂಥದ್ದು. ಅವರೊಟ್ಟಿಗೆ ಹರ್ಷಿತರವರು ಕೂಡ ಇದ್ದಾರೆ. ಅವರು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಭಾವನೆಗಳನ್ನು ಮಾಡ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಇವತ್ತು ಕೊರೋನಾ ಮಹಾಮಾರಿಯ ಅದರ ಬಗ್ಗೆ ಬಹಳ ಚಿಂತನೆಯನ್ನು ಹೊರಡಿಸುವುದರ ಬದಲಾಗಿ ಅದನ್ನು ಎದುರಿಸುವುದನ್ನು ನಾವು ಕಲಿತುಕೊಂಡಿದ್ದೇವೆ. ಜೀವನದಲ್ಲಿ ಅದೇ ನಾವು ಆ ಎದುರಿಸಲಿಕ್ಕೆ ನಮ್ಮಲ್ಲಿ ಇರಲಿಲ್ಲ. ಬಹಳ ಗಾಢವಾದಂಥ ಒಂದು ಕತ್ತಲೆ ಇರುತ್ತೆ. ಗಾಢವಾಗಿರುವಂಥ ಕತ್ತಲೆಯನ್ನು ಸೀಳಿಕೊಂಡು ಸೂರ್ಯ ಹೊರಗೆ ಬರ್ತದೆ. ಸೂರ್ಯ ಹೊರಗೆ ಬರ್ತಾನಂತ ಹೇಳಿದಾಗ ನಾವು ಕೇಳ್ತಾ ಇರ್ತೀವಿ, ಕಿಲಿ ಕಿಲಿ ಪಿಲಿ ಎಂಬ ಹಕ್ಕಿಗಳ ನಾದವನ್ನು ಕೇಳ್ತಾ ಇರ್ತೀವಿ. ಮತ್ತೊಂದು ಕಡೆಯಲ್ಲಿ ಕೋಳಿಯ ಕೂಗನ್ನು ಕೇಳಿಕೊಳ್ತಾ ಇದ್ದೀವಿ ಆ ಇದರಲ್ಲಿ. ಮತ್ತೊಂದು ಕಡೆಯಲ್ಲಿ ನಮ್ಮಲ್ಲಿರುವಂತಹ ಹಲವಾರು ತಲ್ಲಣಗಳನ್ನು ನೋಡ್ತಾ ಇರ್ತೀವಿ. ಮನೆಯ ಯಜಮಾನ ಎದ್ದುಕೊಂಡು ತನ್ನ ಕೈಂಕರ್ಯಗಳನ್ನು ಮಾಡುವುದಕ್ಕೆ ಹಚ್ಚ ಹಸುವಿನ ಅವನ ಪೈರಿನ ಕಡೆ ಹೋಗುವುದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಇರುವಂತಹ ಏನಿದೆ ನಮ್ಮ ಹಟ್ಟಿ ಏನಿದೆ ಅದರಲ್ಲಿ ದನಗಳು ತಮ್ಮ ಶಬ್ದವನ್ನು ಮೊಳಗಿಸುವುದನ್ನು ನೋಡ್ತಾ ಇದ್ದೇವೆ. ಇದರ ಅರ್ಥ ಇಷ್ಟೇ, ಕತ್ತಲೆಯಿಂದ ಹೊರಬರುತ್ತಿರುವಂಥ ಸೂರ್ಯ ಹೊರಗೆ ಬರ್ತಾನಂತ ಹೇಳಿದ್ರೆ ಏನೋ ಒಂದು ತಲ್ಲನ ನಮ್ಮಲ್ಲಿರುತ್ತೆ, ತಲ್ಲನ ಇರುತ್ತೆ. ಒಂದು ರೀತಿಯ ಬಿಸುಬಿನಿಂದ ನಾವು ಹೊರಗೆ ಹೊರಟುಕೊಂಡು ಹೋಗ್ತೇವೆ, ನಮ್ಮ ಕೆಲಸಗಳಿಗೆ ನಾವು ತಯಾರಾಗ್ತೀವಿ. ಅದೇ ರೀತಿಯಲ್ಲಿ ಉದಯೋನ್ಮುಖವಾದಂತಹ ಒಂದು ರೀತಿಯಲ್ಲಿ ಕಲೆ ಮತ್ತೊಂದು ಶಿಕ್ಷಣವನ್ನು ನಾವಿಲ್ಲಿ ಉದ್ಘಾಟನೆಯನ್ನು ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಬಹುಶಃ ನಿಮ್ಮಲ್ಲಿ ಕೂಡ ಆ ಒಂದು ತಲ್ಲಣ ಇರಬೇಕು. ಆ ತಲ್ಲಣದಲ್ಲಿ ಆ ಒಂದಿಷ್ಟು ಬಿಸುಕು ಇರಬೇಕು, ಒಂದಿಷ್ಟು ನವಿಲು ಇರಬೇಕು. ಮತ್ತೊಂದು ಕಡೆಯಲ್ಲಿ ಬೇರೆ ರೀತಿಯ ಚೆಲುವೆ ಏನಿದೆ
ಆ ಚೆಲುವನ್ನು ಆಸ್ವಾದಿಸುವಂಥ ಗುಣ ಕೂಡ ನಮ್ಮಲ್ಲಿ ಇರಬೇಕು. ಇದನ್ನೆಲ್ಲ ನೀವು ರೂಢಿಸಿಕೊಂಡಿದ್ದೀರಂತ ತಿಳ್ಕೊಂಡಿದ್ದೇನೆ. ನಿಮ್ಮ ಈ ಕಲೆ ನಾನು ಬರೆದೆ ಕೈವಲ್ಯ ಕಲೆ ಎರಳಿರಲಿ ಅಂತಲೇ ಬರೆದದ್ದು ನಾನು. ಅದೇ ರೀತಿಯಲ್ಲಿ ಇಲ್ಲಿರುವಂತಹ DJ ಯಾ ಏನಿದೆ ಕಸೂತಿ ಇರ್ಬೋದು, ಎಂಬ್ರಾಯ್ಡರಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿದೆ, ಹೊಲಿಗೆ ಇರ್ಬೋದು. ಇದು ನಮಗೆ ಇವತ್ತು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಇದೆ. ಇವತ್ತು ಬದುಕು ಎಂಬುದು ಒಂದು ವ್ಯವಹಾರ ಅಂತ ಇದೆ. ಬಹುಶಃ ನಾವು ನೋಡ್ತಾ ಇದ್ವಿ, ಸ್ವಂತ ಕಾಲದಲ್ಲಿ ಅವಲಂಬನೆಯಲ್ಲಿ ನಾವು ನಿಲ್ಲೋದಂದರೆ ಅದಕ್ಕಿಂತ ಹೆಮ್ಮೆ ಬೇರೆ ಯಾವುದಿಲ್ಲ. ಇನ್ನೊಬ್ಬನ ಸಂಬಳಕ್ಕೆ ಕೈ ಚಾಚುವ ಬದಲು ನಾವೇ ಇನ್ನೊಬ್ಬನಿಗೆ ಕೊಡುವವರಾಗುವಾಗ, ನಾವೇ ಇನ್ನೊಬ್ಬರಿಂದ ನೇರವಾಗಿ ಹಕ್ಕಿನ ರೀತಿಯಲ್ಲಿ ಪಡೆಯುವವರಾಗುವಾಗ ಆ ಬಂದಂಥ ಖುಷಿಯೇ ಬೇರೆ. ಆ ರೀತಿಯಲ್ಲಿ ನೀವು ಸ್ವಾವಲಂಬನೆ ಏನಿದೆ ಇದು ಆತ್ಮನಿರ್ಭರ ಭಾರತದ ಒಂದು ಅಂಗವಾಗಿ ಮತ್ತೊಮ್ಮೆ ಬೆಳೆಯಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಸಂಘಟಿಸುವ ಮೂಲಕ ನಮಗೂ ಒಂದಿಷ್ಟು ಅವಕಾಶ, ನನಗೂ ಕೂಡ ಒಂದಷ್ಟು ತಿಳಿಯುವ ಅವಕಾಶ, ಕಲಿಯುವ ಅವಕಾಶವನ್ನು ಕೊಟ್ಟಿರುವಂಥ ನನ್ನ ಪ್ರೀತಿಯ ಒಲುಮೆಯ ಸಹೋದರಿಯರು ಧನಲಕ್ಷ್ಮಿ ಗಟ್ಟಿ ಹಾಗೂ ವೇದಿಕೆ ಮೇಲಿರುವ ಎಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶ್ರೀ ಸತೀಶ್ ಕುಂಪಲ, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ರವೀಂದ್ರ ಶೆಟ್ಟಿ ಉಡಿದೊಟ್ಟು, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಮುನ್ನೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀ ರವೀಂದ್ರ ರಾಜೀವ ನಾಯಕ್, ಕೊಲ್ಯ ಕುಲಾಲ ಸಂಘದ ಅಧ್ಯಕ್ಷರು ಶ್ರೀ ಪ್ರವೀಣ್ ಬಸ್ತಿ, ಇಂಚತಿ ಪ್ರಮುಖರು ಮಲ್ಲಬಿನಿರಾದು ಪಾಲ್ಪಡೆದು ಶುಭ ಹಾರೈಸಿದರು. ಆತ್ಮನಿರ್ಭರ ಕಾರ್ಯಕ್ರಮದ ರೀತಿ ಈ ಕಾರ್ಯಕ್ರಮ ಮಲ್ಪೆರೆ ಸಂಯೋಜನೆ ಬಂದಿನ ಮಹಿಳೆಯರಿಗೆ ವಿಶೇಷವಾದ ಅಭಿನಂದನೆ. ಈ ಕಾರ್ಯಕ್ರಮ ನಮ್ಮ ಮಾತನಾಡ ಹಿರಿಯರ ನೆಚ್ಚಿನ ಒಂದು ಜಿಲ್ಲಾ ಪಂಚಾಯತ್ ಹಿಂಗೆ ಭಾರಿ ಖುಷಿದಾದ್ರಿಂದ ಈ ಜನಪ್ರತಿನಿಧಿ ಆಪನಕ್ಕೂ 2 ಟೈಪ್ ಯೋಚನೆ ಆಗಬೇಕು. ಬರೀ ನನ್ನ ಮಿತ್ತ ಅಧಿಕಾರಿಗಳು ಹೋಗ್ತೀನಿ ಒಕ್ಕೊಂದು ಯಾರು ಕೆಲಸ ಮಾಡ್ಕೊಳ್ಳಿಕ್ಕೋಸ್ಕರ ಜನಪ್ರತಿನಿಧಿ ಆಗದೆ ಆದ 2 ಟೈಪದ ಜನಪ್ರತಿನಿಧಿ ಆಗಬೇಕು. ಐದು ವೇದಿಕೆ ಇಟ್ಕೊಂಡು ಜನಾರ್ದನನ್ನೇ ಐದು ಜನಪ್ರತಿನಿಧಿ ಆದರೂ ಜನಸಾಮಾನ್ಯರನ್ನ ಕೆಲಸ ಮಲ್ಪರಿತನ ಏನು ಮಾಡೋದು ತೋಜಾಸ್ಕೊಳ್ತಾನೆ ಜನಾರ್ದನ ಗೌಡ್ರು ಹಿಂಗಾರ ಭಾರಿ ಅಭಿಮಾನ ದಯಬಂದ ಯಾರು ಜಿಲ್ಲಾ ಪಂಚಾಯತ್ ಗ್ರಾಮ ಸ್ನೇಹಿತರು ಮಲ್ಲಿಂದ ನನ್ನ ಜೀವಮಾನ ಇಡೀ ಏನು ತಂಡ ದಯಬಂದ ಆ ಕಾರ್ಯಕ್ರಮ ಭಾರಿ ಕೊಲ್ಲುಡು ಜನಕ್ಕಿಗೆ ಹೆಚ್ಚಿನ ಸರ್ಕಾರದ ಸೌಲಭ್ಯ ತಿಳ್ಕೊಂಡ ಏನು ಕೊರ್ಪುನಂಚಿನ ಕಾರ್ಯಕ್ರಮ ಆಗಿರ್ತಾರೆ. ಇನ್ನು ಕೊರ್ಪುನ ಇಡೀ ಕೆಲಸ ನಿಂತೆಗಿಲ್ಲ ಮಲ್ತೊಂದು ಪುನಃ ಜಿಲ್ಲೆದ ಅತ್ಯಂತ ಯಶಸ್ವಿ ಜನಾರ್ದನ ಗೌಡ್ರು ಅದರಲ್ಲಿ ಸಾರಸರ್ತಿ ಬಂಡಲ ತಪ್ಪ ಒಂದು 5 ದಿನ ಭಾರಿ ಖುಷಿಯಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಧನಲಕ್ಷ್ಮಿ ಆದರೆ ರಾಜಕೀಯ ಜೀವನ ಬದುಕಲಿಕ್ಕೆ ತುಂಬೆ ಸಾಮಾಜಿಕವಾದ ಕೆಲಸ ಮಾಡ್ತದಿದ್ದೇವೆ. ಆದರೆ 5 ಪಕ್ಕ ಕೆಲವು ಸರಿ ಅಧಿಕಾರ ದಿಕ್ಕನಾಗ ಬದಲಾಗಬೇಕು. ನಾನು ಧನಲಕ್ಷ್ಮಿ ಒಂಚೂರು ಬದಲಾವಂದೆ 5 ದಿನ ಜಾಸ್ತಿ ಕೆಲಸ ಮಲ್ದಿರೋದು ಬಂದರೆ ಕಾರ್ಯ ಜಿಲ್ಲೆದ ಯುವ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿನ ಕಾರಣ ಇಡೀ ಜಿಲ್ಲೆಗೆ ಭಾರಿ ಮಲ್ಲ ಗೌರವದಾದವನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ. 5 ಪಕ್ಕ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದೆ. ಇಡೀ ಜಿಲ್ಲೆದ ಒಂಜೋಲ್ನ ಕಾರ್ಬಾರ್ನ ತೂಪುನಾರಿ ಬಂದ ಬಿಜೆಪಿ ಧನಲಕ್ಷ್ಮಿ ಅದಕ್ಕೆ ಅಂಚಿನ ಒಂದು ಗೌರವ ತೆಗೆದಾನೆ. ಭಾರಿ ಎಡ್ಡ ರೀತಿಯಲ್ಲಿ ಜನಸಾಮಾನ್ಯರೊಟ್ಟಿಗೆ ಭಾರಿ ಎಡ್ಡ ರೀತಿಯಲ್ಲಿ ಕೆಲಸ ಮಲ್ಪನಾದ ಈ ದುರ್ಗಾವಾಹಿನಿ ಮತ್ತು ನಂಚಿನ ಒಂದು ಸಂಸ್ಥೆ ನಿರಂತರವಾದ ಚಟುವಟಿಕೆ ನಂಚಿನ ಒಂದು ಮಹಿಳೆಯರ ಚಟುವಟಿಕೆ ನಂಚಿನ ಒಂದು ಸಂಸ್ಥೆ ನೆದ ಮುಖಾಂತರ ಆತ್ಮನಿರ್ಭರ ನಂಚಿನ ನರೇಂದ್ರ ಮೋದಿ ನಾವು ಸಂಕಲ್ಪದ ಕಾರ್ಯಕ್ರಮ ಹಿಂಗೆ ಅನುಷ್ಠಾನ ಮಾಡಲಿಕ್ಕೋಸ್ಕರ ಇದು ಕೊರೋನಾದ ಮಧ್ಯಡ್ಲ ಹೆಂಗೆ ಜನಕ್ಕೆಲ್ಲ ಮಧ್ಯೆ ಜನಗಳಿಗೆ ಜನೋಪಯೋಗಿ ಕೆಲಸ ಏನು ಮಾಡ್ಬೇಕಂತ ಕಾರಣಕ್ಕೋಸ್ಕರ ಇನ್ನು ಸೇರೋನ ಕೆಲಸ ಮಲ್ದೇವೆ. ಭಾರಿ ಎಡ್ಡ ರೀತಿಯ ಕೆಲಸ ಇನಿ ತುಂಬದ ಕಾಲ ನಾವು ಹೊನದಿದ್ದ ಮೋನೆ ಮುಚ್ಚಿದ್ವಿ ಹೋದ್ರೆ ಅದರ ತಪ್ಪು ಅಂತೇನು ಇನಿ ನಮ್ಮ ಕೊರೋನಾದಾದ್ರೆ ಪೂರ ಮೋನೆ ಮುಚ್ಚಿ ಲೆಕ್ಕ ಆಗ್ತದೆ. ಆ ಕೊಟ್ಟದೆಪ್ಪನಾಗಲಿ ಇರುವ ಮೋನೆ ದೆಪ್ಪಲೆ ತೂವಾಡ ಸಂಪೂರ್ಣ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪರಿಸ್ಥಿತಿ ಯಾಪ ಏರಂಗೆ ಇಚ್ಛ ಪುನಃ ಬಂದ್ರೆ ಅಂಚಾದ ಆಂಡಲ ಆಯ್ತ ನಟ್ಟು ಬದುಕೊಡು ಧನಲಕ್ಷ್ಮಿ ನಮಗೆ ಕರ್ಷಿತ ನಡಿದನಲ್ಲ ಕೊರೋನಾ ವಾರಿಯರ್ಸ್ ಅಲ್ಲದೆ ಕೊರೋನಾ ವಾರಿಯರ್ಸ್ ಆದರೆ ಭಾರಿ ನಮ್ಮ ಉಳ್ಳಾಲ ಕ್ಷೇತ್ರಕ್ಕೆ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಆ 2 ಯುವಕರು ಭಾರಿ ಕೀರ್ತಿನ ಕಂತು ಕೊಡ್ತೇವೆ. ಅಂಚನೆ ಒಂದೊಂದು ವಿಷಯ ಬಂದಾಗ ಬೇರೆ ಸಂಗತಿಗಳು ನಡಪನು ನಮ್ಮ ಜನಜೀವನ ವ್ಯವಸ್ಥೆಯಲ್ಲಿ ಅಂಚನೆ ಇತ್ತೆ ನಮ್ಮ ಮಾತನ್ನು ಮಧ್ಯಾಹ್ನದ ಹೋಟೆಲ್ ಉಂಟು ನಗಲು ಇಲ್ಲಾಗೆ ಹೋಗ ಅಂತ ವಾತಾವರಣ ಆಗ್ತದೆ. ಆಯ್ತು ನಡು ಹೋಟೆಲ್ ಬಂದಿಲ್ಲ ಆಗ್ತದೆ ಇತ್ತಿನ ಕುಂಟುಡು ಬದುಕಿಗೆ ಅನ್ಪನ್ಪುರ ವಾತಾವರಣ ಆಗ್ತದೆ. ಆ ಕುಂಟುದ ಅಂಗಡಿದಾರ ಕುಂಟು ಬಂದ ಅಂಗಡಿ ಬಂದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆನಾಗ ಒಂದು ಆಯ್ತು ನಡುಟ್ಟು
ಫ್ಯಾಷನ್ ಡಿಸೈನರ್ ಮುಖಾಂತರ ಇಂಚಿತ್ತಿನಂತೆ ಒಂಜೋಲ್ಲ ಆರ್ಥಿಕವಾದ ಪಕ್ಕ ಸಂಘಟನಾತ್ಮಕವಾದ ಪಕ್ಕ ಸ್ವತಃ ಅಗಳು ಬಲಶಾಲಿ ಅವಳ ಲೆಕ್ಕಡೆ ಒಂದು ಮಹಿಳೆ ಪಕ್ಕ ದುರ್ಗಾವಾಹಿನಿ ಮಹಿಳಾ ಮಂಡಲದ ನೇತೃತ್ವದಲ್ಲಿ ಕೆಲಸ ನಲ್ಲಕ್ಕನ ನೇತೃತ್ವದಲ್ಲಿ ಪೂರೈಸಪ್ಪಾರೆ ಇತ್ತ ಆರು ಮಲ್ಲ ಜನ ಅದಕ್ಕೆ ನೇತೃತ್ವ ಆದರೆ ಮಾತ ಚಟುವಟಿಕೆಯನ್ನು ಕೆಲಸ ಮಾಡ್ಕೊಂಡಲ್ಲಿ ಅಂಚಾದನಿಗೆ ಮಾತರೆಗಳ ಧನ್ಯವಾದಲ ಅಭಿನಂದನೆಲ ಮತ್ತು ಈ ಒಂದು ಕೆಲಸ ಕಾರ್ಯ ನಿರಂತರ ಮುಂದುವರಿಸಲು ನಮ್ಮ ಇಡೀ ಕ್ಷೇತ್ರದ ಮಾತು ಜನಗಳಿಗೆ ಈ ಕಾರ್ಯಕ್ರಮ ಪ್ರೇರಣೆ ಮಾಡೋದು ಈ ಸಂದರ್ಭದಲ್ಲಿ ಮನೋನು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರನ್ನು ಕೂಡ ಇಲ್ಲಿ ಸೇರಿಸಲು ಕಾರಣದಂತೆ ಜಿಲ್ಲಾ ಪಂಚಾಯತಿನ ಒಂದು ಮಹಿಳೆ ಅಧಿಕಾರವನ್ನು ತಗೊಂಡ್ರೆ ಯಾವ ರೀತಿಯ ಅಧಿಕಾರವನ್ನು ಜನಪರವಾಗಿ ಮಾಡಬಹುದು ಎಂಬುದನ್ನು ತೋರಿಸಿಕೊಂಡವರು ನಮ್ಮ ಸಹೋದರಿ ಧನಲಕ್ಷ್ಮಿ ಅಕ್ಕನವರು. ಅವರು ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಮ್ಮನ್ನು ಕರೀತಾರೆ. ದುರ್ಗಾವಾಹಿನಿಯಲ್ಲಿ ಯಾವುದೇ ಕಾರ್ಯಕ್ರಮಕ್ಕೂ ನಾವು ಸದಾ ಅವರ ಜೊತೆ ಇರ್ತೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಅವರು ಕೂಡ ಇರ್ತಾರೆ. ಇಲ್ಲಿ ಸಹಕರಿಸಿದ ಎಲ್ಲ ಗೌರವಾನ್ವಿತ ಮಹಿಳಾ ನಾಯಕರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಪ್ರೀತಿಯ ಮಾಧ್ಯಮದ ಮಿತ್ರರೇ, ಈ ಕಾರ್ಯಕ್ರಮವನ್ನು ಶುಭ ದಿನ ಗೌರಿ ಹಬ್ಬದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆ. ಖಂಡಿತವಾಗಿಯೂ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಬಹಳಷ್ಟು ಜನ ಮಹಿಳೆಯರು ಇದರ ಪ್ರಯೋಜನವನ್ನು ಖಂಡಿತವಾಗಿ ಪಡೆಯುತ್ತಾರೆ. ಆ ಒಂದು ಕೆಲಸ ಈ ದುರ್ಗಾವಾಹಿನಿ ಮಹಿಳಾ ಮಂಡಲದಿಂದ ಆಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ನನ್ನಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ತರಬೇತಿ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಹೆಚ್ಚು ಜನ ಭಾಗವಹಿಸುವಂತಾಗಲಿ ಅಂತ ಆಶಿಸುತ್ತಾ ಒಂಜಿ ವಿಶೇಷವಾದ ಕಾರ್ಯಕ್ರಮ ಪುಂಜೋಕ್ಲೆಡಿತ್ತಿನ ಜನ ಪ್ರತಿಭೆಯನ್ನು ಗುರುತಿಸೋದು, ಆ ಪ್ರತಿಭೆಗೆ ಸರಿಯಾದ ವ್ಯವಸ್ಥಿತ ರೀತಿ ಆದ ಅಕ್ಲೆಲ್ಲ ಒಂದು ಸಮಾಜದ ಎಡ್ಡೆ ಸ್ಥಾನ ಮಾನ ಕೊರಡು ಪನ್ಪನ ಲೆಕ್ಕಾಚಾರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿಯ ಗೌರವಂತ ಅಧ್ಯಕ್ಷರು ಎನ್ನ ಅತ್ಯಂತ ಪ್ರೀತಿದ ಸಹೋದರಿ ಶ್ರೀಮತಿ ಧನಲಕ್ಷ್ಮಿ ಗಟ್ ಅವ್ರನ್ನ ಮುಂದಾಲತ್ತು ಇನಿ ಈ ಕಾರ್ಯಕ್ರಮ ದುರ್ಗಾವಾಹಿನಿ ಮಹಿಳಾ ಮಂಡಲಡು ಉದ್ಘಾಟನೆ ಆಯಿರೋಣ. ಆ ಕಾರ್ಯಕ್ರಮ ಇಂಜಿನ ಬಂದ ಡಿ ಜೆ ಮೇಕಿಂಗ್ ಕ್ಲಾಸಸ್ ಬಂದ ಪುಂಜೋಕ್ಲೆ ಬೇತೆ ಪ್ರತಿಭೆಗಳು ಉಂಟು. 1 2 3 ಅವು ಟೈಲರಿಂಗ್ ಆದಿಪ್ಪು, ಎಂಬ್ರಾಯ್ಡ್ ಆದಿಪ್ಪು, ಐತೆ ಒಟ್ಟಿಗೆ ಕೈವಲ್ಯ ಆರ್ಟ್ಸ್ ಹಾಕಿ ಸ್ಟಾರ್ಟ್ ಮಾಡ್ಕೊಂಡ ಒಂದು ನಮ್ಮ ಡ್ರಾಯಿಂಗ್ ಆದಿಪ್ಪು, ಐತೆ ಒಟ್ಟಿಗೆ ಪುಂಜೋಕ್ಲಿಗೆ ಎಂಜನ ಗೊತ್ತುಂಡು ಐನು ಪೂರ ಈ ದುರ್ಗಾವಾಹಿನಿಂದ ಉಲೈ ಐಕು ಬೋಡಿತ್ತಿನಂಚಿನ ಶಿಕ್ಷಕರನ್ನು ಕೊಂಡದ್ದು ಅಕ್ಲಿಗೆ ಆಜಿ ತಿಂಗಳು ತರಬೇತಿ ಕೊಡ್ಕೊಂಡು ಆಜಿ ತಿಂಗಳು ತರಬೇತಿ ಅಕ್ಲೆನ ಕಾರಡೆ ಉಂಟೋರು ಪಂಡದ ಲೆಕ್ಕಾಚಾರ ಇಲ್ಲಲ್ಲಿ ಮನ್ಪೊಲಿ ಬೇತೆ ಅಂಗಡಿನ ಬಾಡಿಗೆ ತೆತ್ತು ಮನ್ಪೊಲಿ ಇದನ್ನ ಬೇತೆ ಕಂಪನಿಗೆ ಸೇರು ಅಂಚಿನ ವ್ಯವಸ್ಥಿತ ರೀತಿಯ ಒಂದು 8 ಕಾರ್ಯಕ್ರಮವನ್ನು ಎಂಗ್ಲೆ ಧನಲಕ್ಷ್ಮಿ ಅಕ್ಕೆ ಮನ್ಪು ಐಕೆ ವಿಶೇಷವಾಗಿ ನನ್ನ ಅತ್ಯಂತ ಆತ್ಮೀಯ ಮಿತ್ರರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಗೌರವಾನ್ವಿತ ಸದಸ್ಯರ ಬೇತೆ ಜವಾಬ್ದಾರಿ ನಿರ್ವಹಣೆ ಮಂತ್ರಿ ಅಂಚಿನ ನಮ್ಮ ಗೌರವಾನ್ವಿತ ಜನಾರ್ದನ್ ಗೌರವ ಇದೆ ಐತೊಟ್ಟಿಗೆ ಈತಿ ಜನ ಬೈದೆ ಹೆಂಗೆ ಖುಷಿ ಅಪ್ಪ ದಾದಪ್ಪ ನನ್ನ ಕೊರೋನಾ ಪನ್ಪನ ಮಹಾಮಾರಿ ಇಡೀ ಜಗತ್ತಿನೇ ನಡೆದೊಂದಿತ್ತು ಪುನಂಚಿನ ಪೊರ್ತರು ಐಕೆ ಜಾಗೃತೆ ಆದ ಈ ಪೊರ್ತುಡ್ಲ ಒಂಜಿ ಕೆಲಸವನ್ನು ಮಂತೊಂದು ನಿರಂತರವಾದ ಸಮಾಜಕ್ಕೆ ಇಂಚಿನಾಲ ಏನಾಡ್ದು ಮನ್ಪೊಡು ಪನ್ಪನ ಉದ್ದೇಶ ಮಂತೊಂದು ಪುನಂಚಿನ ನಮ್ಮ ಧನಲಕ್ಷ್ಮಿ ಅಕ್ಕಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸೋ. ಆ ಗಣೇಶ ದೇವರು ಮಹಾತೇರಿಗಳ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯದ ಒಟ್ಟಿಗೆ ಆ ಮಹಾಮಾರಿ ಕೊರೋನಲ ಆಯ್ನಾತು ಬೇಗ ಮುತ್ತದು ಮಾಯಾ ಅವರು ಪಂಡದು ದೇವರೊಂದು ಪ್ರಾರ್ಥನೆ. ಇದು ಚೆನ್ನಾಗಿ ನಡೆದು ಎಲ್ಲ ಮಹಿಳೆಯರು ಅದರಲ್ಲಿ ಆತ್ಮನಿರ್ಭರ, ಅದು ನಿಮ್ಮ ಸ್ವಂತ ಇದರಲ್ಲಿ ನೀವು ನಿಮ್ಮ ಜೀವನವನ್ನು ನಡೆಸಿ ನಾನು ಶುಭ ಆಶಯ. ಅದೇ ರೀತಿ ಕೈವಲ್ಯ ಆರ್ಟ್ಸ್ ಇವು 2 ಕಾರ್ಯಕ್ರಮ ಇನ್ನು ಉದ್ಘಾಟನೆ ಧನಲಕ್ಷ್ಮಿ ಆನಂದಿ ಪನಲಿ ಇವು 2 ಕ್ಲಾಸ್ ಇನ್ನು ಉದ್ಘಾಟನೆ ಒಂಜಿ ಎಂಬ್ರಾಯ್ಡರಿನ ಒಂಜಿ ವಿಷಯದಾದವನ್ನ ಒಂಜಿ 4-5 ವರ್ಷದ ತುಂಬು ನಾನು ತೊಕ್ಕೊಟ್ಟಿಂಚೆ ನನಗೆ ಟೈಲರ್ ಶಾಪ್ ಬಂದುಕೊಂಡಾಗ ಒಂಜಿ ಪುಂಜು ಪಾಪದ ಮಸ್ತ್ ಪಾಪದ ಪುಂಜು ಬರ್ತದೆ ಪುಂಜಾಡಿ ಟೈಲರ್ ಶಾಪ್ ಬರ್ತದೆ ಎಂಬ್ರಾಯ್ಡರಿಗೆ ಇದನ್ನು ಕೇಳ್ತಾರೆ 1,800 ರೂಪಾಯಿ ಕೊಡ್ತಾರೆ. 1,800 ಹೊರತು ಬಿರಾ ಬ್ಲೌಸ್ಗೆ ಒಂದು 400 ನನಗೆ ಸಾಧಾರಣ 2,200 ರೂಪಾಯಿ ಕೊಟ್ಟ ಆ ಒಂದು ಬ್ಲೌಸ್ಗೆ ಹೆಂಗೆ ಮಸ್ತ್ ಬೇಜಾರಂತೆ ಪಂಡ ಅದೊಂದು ಕಲ್ಪನಾ ವಿಷಯ ಇತ್ತ ಕಲ್ಪನಾ ಅದೊಂದು ಸ್ಟಾರ್ಟ್ ಮಾಡಿದ್ರೆ ನಾವು ಭಾರಿ ಒಂದು ಉತ್ತಮವಾದ ಕೆಲಸ ಐದು ಪಕ್ಕ ಆರ್ಟ್ಸ್ದ ಭಾರಿ ಒಂದು ಜೋಕ್ಲಿ ಹಿಡಿದು ತುಂಬೆ ಸ್ಟಾರ್ಟ್ ಮಾಡ್ಕೊಡ್ತೀನಿ ವರ್ಷದ ಕಾಣಲ್ಲ ನನ್ನದು ಆ ಜೋಕ್ಲಿನ ಸೇರ್ಪಾದು ಆರ್ಟ್ಸನ್ನು ನನ್ನದು ಒಂಜಿ ಎಡ್ಡ ರೀತಿಯಲ್ಲಿ ಮಲ್ಪಲೆ ಮಾಡ್ಲಿಕ್ಕೆ ಏನೊಂದು ಅವೇ ರೀತಿ ನನ್ನೊಂದು ಒಂಜಿ ಸೂಚನೆ ದಾದ ಪಂಡ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಎಂಗ್ಲೆಲ್ಲ ಭಗತ್ ಸಿಂಗ್ನ
ದಿನದಾನಿ ಒಂಜಿ ಚಿತ್ರಕಲಾ ಸ್ಪರ್ಧೆ ಮಾಡ್ತದ. ಆ ಚಿತ್ರಕಲಾ ಸ್ಪರ್ಧೆಗೆ ಆನ್ಲೈನ್ ಎಂಕ್ಲು ಮಾಡ್ತದ. ಆ ಆನ್ಲೈನ್ ಎಂಕ್ಲು ಒಂಜಿ ಮೆಸೇಜ್ ಮಾಡ್ತದ. ಆ ಒಂದು ಆನ್ಲೈನ್ಗೆ ಚಿತ್ರಕಲೆ ಏರು ಇಲ್ಲರ 2 ವಿಭಾಗ ಮಾಡ್ತದ. 4, 5, 6, 7, 8, 9, 10 2 ವಿಭಾಗ. ಈ 2 ವಿಭಾಗಕ್ಕೆ ಏತ್ ನಿಕ್ಲು ಫೋಟೋಲ ಕಡಪಡು ನಿಕ್ಲಿಗೆ ಹೋಗಿ ಇಚ್ಛೆ ಉಂಟು ಆ ಫೋಟೋನ ಕಡಪಡು ಒಮ್ಮೆ ಎರಡು ಹೋಗಿ 16 ಜನ ನಿಂಗೆ ಸೆಲೆಕ್ಟ್ ಮಾಡ್ಬೋದು. ಸೀನಿಯರ್ ಇಟ್ಟ ಜೂನಿಯರ್ ಇಟ್ಲ ಅಕ್ಲಿಗೆ 27 ತಾರೀಕು ದಾನಿ ನಿಂಗ್ಲ ಸೌಭಾಗ್ಯ ಸದನಡು ಅಕ್ಲಿಗೆ ದೀತ ಸ್ಪರ್ಧೆ ದೀತ ಐಟ್ ಭಾಗವಹಿಸಿನಾಗಲೇ ಫಸ್ಟ್ ಸೆಕೆಂಡ್ ಥರ್ಡ್ ವಿನ್ನರ್ ಬಂದದಿಲ್ಲ ಯಾಕಂದ್ರೆ ನಿಕ್ಲು ಮಾತಿರಲ್ಲ ಈಗ ಸಹಕಾರ ಮಾಡ್ಕೊಂಡು ಕೆಲವೊಂದು ಈ ಕಾರ್ಯಕ್ರಮ ಸುಧಾರಿಸೋದೇನ ಗುರ್ಕಾರುಣ್ ವೇಸನ ಮಹಿಳಾ ಬೊಕ್ಕ ಚೋಕ್ಲಿನ ಅಭಿವೃದ್ಧಿ ಇಲಾಖಾ ಉಪನಿರ್ದೇಶಕರು ಬೊಕ್ಕ 300 ಪಂಚಾಯತ್ ಆಡಳಿತಾಧಿಕಾರಿ ಉಸ್ಮಾನ್ ಶುಭ ಹಾರೈಸಿದರು. ಈ ಗೌರಿ ಹಬ್ಬ ಅಂದರೆ ದೇವರನ್ನು ಭಜಿಸುವಂಥದ್ದು, ದೇವರನ್ನು ತೃಪ್ತಿಸುವಂಥದ್ದು, ದೇವರನ್ನು ನೆನಪಿಸುವಂಥ ಕಾರ್ಯಕ್ರಮ. ಅದೇ ದುರ್ಗಾ ಅಂದರೆ ಶಕ್ತಿ, ದುರ್ಗಾವೇಣಿ. ಈ ಅಲ್ಲಿ ಗೌರಿ, ಇಲ್ಲಿ ದುರ್ಗೆ ಎರಡು ಸೇರಿದಾಗ ಮಹಿಳಾ ಶಕ್ತಿ. ಈ ಮಹಿಳಾ ಶಕ್ತಿಯನ್ನು ಪ್ರಬಲ ಮಾಡುವುದು, ಅವರ ಶಕ್ತಿವಂತರಂತ ಮಾಡುವುದೇ ಒಂದು ಇವತ್ತಿನ ಒಂದು ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಜನರ ಸೇವೆ, ಜನಾರ್ದನ ಸೇವೆ ಎನ್ನುವ ನಿಟ್ಟಿನಲ್ಲಿ ಈ ಗೌರಿ ಹಬ್ಬದ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಉಚಿತ ಚಾಲನೆ ಕೊಟ್ಟರೆ ಇದು ಒಂದು ಮಾನವ ಕುಲಕ್ಕೆ ಒಂದು ಸಹಾಯವಾಗುವಂಥ ಕಾರ್ಯಕ್ರಮ, ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡದಕ್ಕೆ ದುರ್ಗಾವಾಹಿನಿಯ ಸರ್ವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಈ ಹಿಂದೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ನಾವು ಮಹಿಳಾ ಮಂಡಲಗಳಿಗೆ ಕಿಂಚಿತ್ತು ನೆರವನ್ನು ಕೊಡ್ತಾ ಇದ್ದೀವಿ. ಆದರೆ ಅದು 2001ನೇ ಇಸವಿಯಿಂದ ಸ್ತ್ರೀ ಶಕ್ತಿಗಳು ನಮ್ಮಲ್ಲಿ ಆರಂಭವಾದ ನಂತರ ಈ ಮಹಿಳಾ ಮಂಡಲಗಳಿಗೆ ಪ್ರಾಧಾನ್ಯತೆ ಕೊಡೋದು ಕಡಿಮೆ ಆಗ್ತಕ್ಕಂಥದ್ದು. ಹೆಚ್ಚಿನ ಮಹಿಳಾ ಮಂಡಲಗಳು ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವ ಮಾಡೋದನ್ನು ಬಿಟ್ಟರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡೋದು ಬಹಳ ಕಡಿಮೆ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಒಂದು ಅಪವಾದ ಅಂತ ಹೇಳಿದರೆ ನಮ್ಮ ಈ ದುರ್ಗಾವಾಹಿನಿ ಮಹಿಳಾ ಮಂಡಲ ಇವರು ಪ್ರತಿ ವರ್ಷ ಅಷ್ಟೇ ಅಲ್ಲ, ಪ್ರತಿ ಹಂತದಲ್ಲೂ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮ ಮಾಡಿಕೊಳ್ತಾ ಬಂದಿದ್ದಾರೆ. ನಮ್ಮ ಧನಲಕ್ಷ್ಮಿ ಮೇಡಮ್ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗುವುದಕ್ಕೆ ಮೊದಲು ಕೂಡ ಈ ಒಂದು ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಇನ್ನೂ ಕೂಡ ಅವರು ಹೆಚ್ಚಿನ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿ ಹೆಚ್ಚಿನ ಕಾರ್ಯಕ್ರಮ ಮಾಡುವಾಗೆ ಯೋಜನೆಯನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಬಹಳ ಒಂದು ಸಂತೋಷದ ವಿಚಾರ. ಈ ಒಂದು 2 ಕಾರ್ಯಕ್ರಮ ಇಲ್ಲಿದೆ. ಒಂದು ಕೈವಲ್ಯ ಆರ್ಟ್ಸ್, ಅದರಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಕೂಡ ಅವಕಾಶ ಇದೆ. ಇನ್ನೊಂದು DJ ಫ್ಯಾಷನ್ ಮೇಕಿಂಗ್ ಅಂತೇಳಿ. DJ ಅಂದರೆ ಅದು ಫುಲ್ ಫಾರ್ಮ್ ಹೇಳಿದ್ರು, ಡಿಸೈನಿಂಗ್ ಜರ್ನಿ ಆಫ್ ಲೈಫ್ ಅಂತ ಹೇಳಿ. ಈ ಜರ್ನಿ ಆಫ್ ಅಂದರೆ ಜೀವನದ ಒಂದು ಪ್ರಯಾಣ. ಹುಟ್ಟಿನಿಂದ ಸಾಯುವವರೆಗೆ ನಮ್ಮದೊಂದು ಪ್ರಯಾಣ ಇರ್ತದೆ. ಈ ಪ್ರಯಾಣದಲ್ಲಿ ಸಾಕಷ್ಟು ನಿಲ್ದಾಣಗಳು ಇರ್ತವೆ. ಅಂಥದ್ರಲ್ಲಿ ಈ ಒಂದು ನಿಲ್ದಾಣಕ್ಕೆ ನಾವು ಬಂದಿದೆ. ಈ ನಿಲ್ದಾಣದಲ್ಲಿ ನಮ್ಮ ಜೀವನವನ್ನು, ನಮ್ಮ ಬಾಳನ್ನು ರೂಪಿಸಿಕೊಳ್ಳಿಕ್ಕೆ ಸಾಕಷ್ಟು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹಳೊಂದು 500 ರೂಪಾಯಿ ಅಷ್ಟೇ ತಿಂಗಳಲ್ಲಿ ಫೀಸ್ ಇದೆ. ತಾವು ಕೇಳ್ಬೋದು 500 ರೂಪಾಯಿ ಹಾಕಿಟ್ಟಿದ್ರೆ ಫ್ರೀಯಾಗಿ ಕೊಡ್ಬೋದಾಗಿ. ಅದಕ್ಕೆ ಸಾಕಷ್ಟು ವೆಚ್ಚ ಇದೆ, ಅದು ಬೇರೆ ವಿಷಯ. 500 ಅನ್ನೋದೊಂದು ದೊಡ್ಡ ಮಾತ್ರ ಖಂಡಿತ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಯಾವುದೊಂದು ಕಾರ್ಯಕ್ರಮ ಅಥವಾ ತರಬೇತಿಯನ್ನು ಫ್ರೀಯಾಗಿ ಕೊಟ್ಟರೆ ಅದಕ್ಕೆ ಅವರು ಸಹಕಾರದಿಂದ ನೋಡೋದು ನಾವು ಕಾಣ್ತಾ ಇದ್ದೇವೆ. ಯಾಕೆಂದರೆ ನಾವು ಸಾಕಷ್ಟು ತರಬೇತಿಯನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಕೊಟ್ಟಿದ್ದೇವೆ. ಅವರು ಅದರಿಂದ ಸರಿಯಾಗಿ ಅಟೆಂಡ್ ಆಗ್ತಾ ಇರಲಿಲ್ಲ. ಅಟೆಂಡ್ ಆದರೂ ಕೂಡ ಅದನ್ನು ಮತ್ತೆ ಅವ್ರು ತರಬೇತಿ ಮುಗಿಸಿದ ನಂತರ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರಲಿಲ್ಲ. ಆದರೆ ತಾವೇ ಒಂದು ಸ್ವತಃ ಒಂದು ಕಾಂಟ್ರಿಬ್ಯೂಷನ್ ಆಗಿ ಮಾಡುವಾಗ ಅದಕ್ಕೆ ಅದರ ಬೆಲೆ ತಮಗೆಲ್ಲ ಗೊತ್ತಿರ್ತದೆ. ಅದರಿಂದ ತರಬೇತಿಯಲ್ಲಿ ತಾವು ಸಾಕಷ್ಟು ಒಂದು ತಾಳ್ಮೆಯಿಂದ ಅದರಲ್ಲಿ ಭಾಗವಹಿಸಬೇಕು. ನುರಿತ ಪರಿಣತರು ತಮಗೆ ತರಬೇತಿಗಳಿಗೂ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತಿನಿತ್ಯ ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಇದರದ್ದು ಉಪಯೋಗವನ್ನು ಮಾಡಿಕೊಳ್ಬೇಕು ಅಂತ ಒಂದು ಸಂದರ್ಭ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದಾರೆ. ಈ ಒಂದು ಕೊರೋನಾ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವಾವಲಂಬಿಯಾಗಿ ಬದುಕುವ ಒಂದು ಅವಕಾಶಗಳು ಕಡಿಮೆ ಆಗುವ ನಿಟ್ಟಿನಲ್ಲಿ ಇಂಥ ಒಂದು ಪ್ರಯತ್ನ ಕೂಡ ನಿಜವೂ ಕೂಡ ಒಂದು ಒಳ್ಳೆಯ ಪ್ರಯತ್ನವಾಗಿದೆ. ಇಂಥ ಪ್ರಯತ್ನಕ್ಕೆ ತಾವೆಲ್ಲರೂ ಕೂಡ ಖಂಡಿತವಾಗಿ ಸಹಕರಿಸಲು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ಒಂದು ಸಂದರ್ಭ ವಿನಂತಿಸ್ತಾ ಇದ್ದಾರೆ. ಮತ್ತು ನಮ್ಮ ಸರ್ಕಾರದ ವತಿಯಾಗಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ. ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ನಿಕಟಪೂರ ಉಪಾಧ್ಯಕ್ಷರಿದ್ದಾರೆ. ಅವರು ಕೂಡ ಸಾಕಷ್ಟು ಪ್ರಭಾವಿಗಳು ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಇದ್ದಾರೆ. ನಮ್ಮ ಬೇರೆ ಬೇರೆ ಇಲಾಖೆಯಿಂದ ಇಂಥ ಒಂದು ಕಾರ್ಯಕ್ರಮಗಳಿಗೆ ಒಂದು ಏನಾದರೂ ಕಿಂಚಿತ್ ಸಹಕಾರವನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಸರ್ಕಾರದಿಂದ ಖಂಡಿತವಾಗಿ ಮಾಡಬೇಕು ಅಂತ ನಾನು ಎಲ್ಲರ ಪರವಾಗಿ ಈ ಒಂದು ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಬಹಳ ಒಂದು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ನಾನು ಆ್ಯಕ್ಚುಲಿ ಇದೇ ದಾರಿಯಲ್ಲಿ ಸಾಕಷ್ಟು ಹೋಗ್ತಾ ಇರ್ತೇನೆ. ದುರ್ಗಾವಿನ ಬಗ್ಗೆ ಸಾಕಷ್ಟು ಕೇಳಿಕೊಂಡು ಆದರೆ ನನಗೆ ಇವತ್ತು ಅಷ್ಟೇ ಇಲ್ಲಿಗೆ ಬರುವುದು ಅವಕಾಶ ಸಿಕ್ಕಿತ್ತು. ಇನ್ನೂ ಎಷ್ಟು ತರಬೇತಿ ಹಾಗೂ ಕೂಡ ನಾನು ಒಂದು ಅದನ್ನು ವೀಕ್ಷಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇದೇ ರೀತಿ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಾದ್ಯಂತ ಖಂಡಿತವಾಗಿ ನಾವು ನೆರವೇರಿಸ್ಬೋದು. ನಮ್ಮ ಮಹಿಳಾ ಅಧ್ಯಯನ ಕೇಂದ್ರ ಅಂತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಇದಿದೆ. ಅವರು ಕೂಡ ಸಾಕಷ್ಟು ಲೀಡರ್ಶಿಪ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅವರನ್ನು ಕೂಡ ಸಾಕಷ್ಟು ಈ ಕಾರ್ಯಕ್ರಮಗಳು ಇಲ್ಲೊಂದು ಮಾಡಲಿಕ್ಕೆ
ಮೇಡಮ್ ಅವರು ಅವಕಾಶ ಮಾಡಿಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಲಿ, ತಮ್ಮ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹಾರೈಸಿ. 300 ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಶ್ರೀ ಹರೀಶ್ ಭಂಡಾರಬೈಲ್, ಬಿಜೆಪಿ ಕುಡ್ಲ ಕ್ಷೇತ್ರ ಸಮಿತಿ ಕಾರ್ಯದರ್ಶಿ ಶ್ರೀ ಹೇಮಂತ್ ಶೆಟ್ಟಿ, ಮಹಿಳಾ ಬೊಕ್ಕ ಜೋಕ್ಲಿನ ಇಲಾಖೆದ ಮೇಲ್ವಿಚಾರಕಿ ಶ್ರೀಮತಿ ಸೀತಾ, ಫ್ಯಾಷನ್ ತರಬೇತುದಾರರು ಶ್ರೀಮತಿ ಜ್ಯೋತಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕೊರೋನಾ ವಾರಿಯರ್ಸ್ ಆದ ಸೇವೆ ಸಂದಾಯಿನ 300 ಗ್ರಾಮ ಪಂಚಾಯತ್ ವ್ಯಾಪ್ತಿದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಈ ಹೊರತು ಮಾನಾದಿಗೆ ಮಲ್ತೇರು. ಜಿಲ್ಲಾ ಪಂಚಾಯತ್ ಆರೋಗ್ಯ ಬೊಕ್ಕ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ದುರ್ಗಾವಾಹಿನಿ ಮಹಿಳಾ ಮಂಡಳಿಯ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಎತ್ಕೊಂದು ಪ್ರಾಸ್ತಾವಿಕವಾದ ಪಾತೆರೇರು. ಸ್ನೇಹಿತರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೇಳಿ ಒಂದು ಸಮಯದಲ್ಲಿ ಮಾತಿತ್ತು. ಈಗ ಹೆಣ್ಣೊಂದು ಕಲಿತರೆ ದೇಶವನ್ನೇ ಆಳ್ಬೋದು, ತೊಟ್ಟಿಲು ತೂಗುವ ಕೈಗಳು ಇವತ್ತು ದೇಶವನ್ನೇ ಆಳ್ಬೋದು ಎಂಬ ನಾಣ್ಣುಡಿಯನ್ನು ನಾವು ಅಲ್ಲಲ್ಲಿ ಕೇಳ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ದುರ್ಗಾವಾಹಿನಿ ಮಹಿಳಾ ಮಂಡಳ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಒಂದಲ್ಲ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇರ್ತದೆ. ಅದರ ಜೊತೆಯಲ್ಲಿ ಈಗಾಗಲೇ 2 ಸಲ ನಮ್ಮಲ್ಲಿ ಸರ್ಕಾರದ ವತಿಯಿಂದ KPT ವತಿಯಿಂದ ಉಚಿತ ಹೊಲಿಗೆ ತರಬೇತಿ ಆಗಿತ್ತು. ತದನಂತರ ನಮ್ಮೆಲ್ಲ ಅಕ್ಕಂದರಿಗೆಲ್ಲ ಆಸೆ ಇತ್ತು, ನಮ್ಮಲ್ಲಿ ಖಾಲಿ ಹೊಲಿಗೆ ಮಾತ್ರ ಅಲ್ಲ, ನಮಗೆ ಕಸೂತಿ ಕಲಿಬೇಕು, ನಮಗೆ ಗ್ಲಾಸ್ ಪೇಂಟಿಂಗ್ ಬೇಕು, ಮಿರರ್ ವರ್ಕ್ ಬೇಕು. ಈಗ ಎಲ್ಲ ಸಮಾಗಮ, ಒಂದು ಹೆಣ್ಣಿಗೆ ಸೌಂದರ್ಯಕ್ಕೆ ಏನು ಬೇಕು ಅಂತ ಹೇಳ್ತಾರೆ ಅದಕ್ಕೆ ಬೇಕಾದ ಎಲ್ಲವನ್ನ, ಯಾಕಂದರೆ ತುಂಬ ಜನರಿಗೆ ಗೊತ್ತಿದೆ, ಒಂದು ಬ್ಲೌಸ್ ಡಿಸೈನ್ ಮಾಡಿ ಕೊಡಬೇಕಿದ್ರೆ 1,000-2,000 5,000 ತನಕ ಇವತ್ತು ಆಗ್ತಾ ಇದೆ. ಅಂಥ ನಿಟ್ಟಿನಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಇವತ್ತು ಈ ಒಂದು ತರಬೇತಿಯನ್ನು ನಮಗೆ ಕೊಡಲಿಕ್ಕೆ 6 ತಿಂಗಳ ತರಬೇತಿಯನ್ನು ಕೊಡುವಂಥ ನಾವು ಪ್ರಸ್ತಾಪವನ್ನು ಬಹಳ ದಿನಗಳಿಂದ ಮಾಡ್ತಾ ಇದ್ದೇವೆ. ಇವತ್ತು ಶುಭ ದಿನ, ಗೌರಿ ಹಬ್ಬ. ಆ ಗೌರಿ ತಾಯಿಗೆ ಕೂಡ ಶುಭವಾಗಲಿ ಮಾರೈಕೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಜೊತೆಗೆ ಕೈವಲ್ಯ ಆರ್ಟ್ಸ್, ಒಬ್ಬ ಕಲೆಗಾರನ ಚಿತ್ರ ಯಾವುದೇ ಇರಲಿ, ಮಕ್ಕಳೊಂದು ಆರ್ಟ್ ಮಾಡಿದ್ರು ಚಂದ, ಅದಕ್ಕೆ ಸ್ವಲ್ಪ ಏನು ಹೇಳ್ತಾರೆ ಎನರ್ಜಿ ಅಥವಾ ಏನಾದರೂ ಅವರಿಗೆ ವಿಟಮಿನ್ ಸಿಕ್ಕಿದ ಕೂಡಲೇ ಆ ಆರ್ಟ್ ಕಲೆಯಾಗಿ ಮಾರ್ಪಡ್ತದೆ. ಇವತ್ತು ಎಷ್ಟೋ ಕಲೆಗಾರರನ್ನು ನೋಡ್ಬೋದು ದೇಶ ವಿದೇಶಗಳಲ್ಲಿ. ಸರಿಯಾದಂತಹ ಒಂದು ಮಾರ್ಗದರ್ಶನ ಮತ್ತು ಅವರಿಗೆ ಪೂರಕವಾದಂತಹ ಮಾಹಿತಿ ಮತ್ತು ಅವರನ್ನು ಬಿಡಿಸುವಂತಹ ಕಲೆ ಅವರಲ್ಲಿ ಮೂಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ತನ್ನ ಉದ್ಯೋಗದ ಜೊತೆಗೆ ಒಬ್ಬ ಆರ್ಟಿಸ್ಟ್ ಕೂಡ ಆಗ್ಬೋದು. ಈ ನೆಲೆಯಲ್ಲಿ ಕೈವಲ್ಯ ಆರ್ಟ್ಸನ್ನು ಕೂಡ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಆಗಿ ಬಂದಿರುವಂತಹ ನಮ್ಮ DJ ಫ್ಯಾಷನ್ ಮೇಕಿಂಗ್ ಕ್ಲಾಸಸ್, ಬಹುಶಃ ಕೇಳಿದ್ರು ಏನು DJ ಅಂತೇಳಿ. ಫ್ಯಾಷನ್ ಅಂತ ಹೇಳಿದ ಕೂಡಲೇ ಡಿಸೈನ್ ಬರ್ತದೆ. ಡಿಸೈನ್ ಯುವರ್ ಲೈಫ್ ಜರ್ನಿ ಅಂತ ಹೇಳಿದ್ದು, ಬದುಕು ಜಟಕ ಬಂಡಿ ಹೋಗ್ತಾ ಇರ್ತದೆ. ಅದರ ಬದುಕಲ್ಲಿ ಸ್ವಲ್ಪ ಡಿಸೈನ್ ಮಾಡಿದ ಕೂಡಲೇ ಆ ಬದುಕಿಗೆ ಒಂದು ರೀತಿಯ ಹೊಸತನ ಬರ್ತದೆ. ಅಂತ ಡಿಸೈನನ್ನು ಮಾಡಲಿಕ್ಕೆ ಹೊರಟವರು ನಮ್ಮ ಮಹಿಳೆಯರು. ಆದ್ದರಿಂದ ಡಿಸೈನ್ ಯುವರ್ ಲೈಫ್ ಜರ್ನಿ ಎಂಬ ಒಂದು ಸ್ಲೋಗನಿಗೋಸ್ಕರ DJ ಫ್ಯಾಷನ್ ಮೇಕಿಂಗ್ ಕ್ಲಾಸಸ್ ಎಂಬ ಹೆಸರನ್ನು ಇಟ್ಟಿದ್ದೇವೆ ಅಪೂರಕವಾಗಿ. ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಸುನೀತಾ ವೈಗಟ್ಟಿ ಸಭೆ ಸ್ಥಾರಿಕೆ ಮಂತೇರು. ಕುಮಾರಿ ಆಶ್ರಿತಾ ರೈ ಸೊಲ್ಮೆ ಸಂದಾಯರು. ಜಿತೇಶ್ ಗಟ್ಟಿ ಕೈವಲ್ಯ ಆರ್ಟ್ಸ್ದ ಪರಿಚಯ ಮಂತೇರು. ಸಿ ಓಕೆ, ಆದ್ಮೇಲೆ ಇನ್ನೊಂದು ಈ ಬದುಕವಾಗಿದೆ. ಓಕೆ, ಆದ್ಮೇಲೆ ಒಂದು ಸ್ಪೈಕ್ಸ್ ಆದ್ಮೇಲೆ ಒಂದು ಸ್ಮೈಲ್. ಓಕೆ, ಆದ್ಮೇಲೆ ಅದಕ್ಕೊಂದು ಸಣ್ಣ ಸಣ್ಣ ಡಾಟ್ಸ್ ಕೊಡಿ, ಒಂದು ಸಿ ಕೊಡಿ.
ಒಂದು ಇನ್ನೊಂದು ಸಿ ಕೊಡಿ. ಆದ್ಮೇಲೆ ನಂದು ಆಯ್ತು ಡ್ರಾಯಿಂಗ್. ಒಂದು ಓಕೆ, ಅದು ಈಸಿ ಇದೆ ನೋಡಿ. ಈಗ ಇನ್ನೊಂದು ನಾವು ಟ್ರೈ ಮಾಡ್ಬೋದು ಹಾಗೆ. ಲಾಸ್ಟ್ ಒಂದು ಸರ್ಕಲ್, ಇನ್ನೊಂದು ಸರ್ಕಲ್. ಸೊ ಇದು ಕಾರ್ಟೂನ್ ಸ್ಕೆಚ್ ಈಸಿ ಇದೆ, ಟೈಮ್ ಕೂಡ ಇಲ್ಲ, ಏನಿಲ್ಲ. ನೀವು ಇನ್ನು ಬೇರೆ ಬೇರೆ ಟೈಪಿಂಗ್ ಮಾಡಬೇಕಿದ್ರೆ ಲೈಕ್ ಗ್ಲಾಸ್ ಟೈಪ್ ಸಹ ಮಾಡ್ಬೋದು. ಆಯ್ತು ಅಷ್ಟೇ. ಸೊ ನಾನೀಗ ಒಂದು ಹೇಳಿದಾದ್ರೆ ಈಗೊಂದು ಸ್ಟೋರಿ ಇದೆ. ಲೈಕ್ ಮುಂದೆ ಏನು ಹೇಳ್ತಿದ್ರೆ ಅಂದರೆ ಇಬ್ಬರೊಂದು ಪೇರೆಂಟ್ಸ್ ಇರ್ತಾರೆ. ಸೊ ಪೇರೆಂಟ್ಸ್ ಇರುವಾಗ ಏನಾದ್ರೆ ಅವರಿಬ್ಬರೊಟ್ಟಿಗೆ ಡಿಸ್ಕಸ್ ಮಾಡ್ತಿರ್ತಾರೆ. ನನ್ನ ಮಗ ಕಲಿಯೋದ್ರಲ್ಲಿ ತುಂಬ ಹುಷಾರಿದ್ದಾನೆ ಅಂದರೆ ಮುಂದೆ ಅಂದರೆ ಲೈಕ್ ಸ್ಟೋನ್ ಏಜ್ ಆ ಟೈಮಲ್ಲಿ. ಸೊ ಏನಂದರೆ ಆ ಪೇರೆಂಟ್ ಮಾಡ್ತಾರೆ, ಆದಮೇಲೆ ಹೇಳ್ತಾರೆ ನನ್ನ ಮಗ ಕಲಿಯೋದ್ರಲ್ಲಿ ಅದೇ ಕ್ರಾಫ್ಟ್ ಮಾಡೋದು ಒಳ್ಳೆಯದಿಗೆ ಮಾಡ್ತಿದ್ದಾನೆ, ಆದರೆ ನಿಮ್ಮ ಮಗ ಎಂತ ಖಾಲಿ ಒಂದು ಡ್ರಾಯಿಂಗ್ ಮಾಡಿರ್ತಾನೆ ಅಷ್ಟೇ. ಇದು ತುಂಬ ಹಲವಾರು ವರ್ಷದ ಹಿಂದೆದು ಕತೆ ಅಂತೆ. ಸೊ ಅದು ಡ್ರಾಯಿಂಗ್ ಮಾಡುವಾಗ ಅವರು ಕೇಳ್ತಾರೆ ಎಂತ ನಿಮ್ಮ ಮಗ ಖಾಲಿ ಡ್ರಾಯಿಂಗ್ ಅಷ್ಟೇ ಅಲ್ಲ ಮಾಡೋದು, ಬೇರೆ ಏನು ಮಾಡ್ತಾರೆ ಅಂತ. ಹಾಗೆ ಆದಮೇಲೆ ಅವ್ರು ಹೇಳಿದ ಲೈಕ್ ನಿನ್ನ ಮಗ ಅಷ್ಟು ಒಳ್ಳೆ ಮಾಡಲಿ, ಓಕೆ ಇರಲಿ, ಅದು ಇವಾಗಲ್ಲಿ ಡ್ರಾಯಿಂಗ್ ಅಲ್ಲ. ಅದು ಈಗ ಡ್ರಾಯಿಂಗ್ ನೋಡೋದಾದರೆ ಇಷ್ಟು ವರ್ಷ ಆದಮೇಲೆ ಆ ಡ್ರಾಯಿಂಗನ್ನು ಈಗ ಕೋಡ್ ಮಾಡಲಿಕ್ಕೆ ಆಗ್ತಿಲ್ಲ. ಪ್ರೆಸೆಂಟೇ ಹೀಗೆ ಉಂಟು, ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಫ್ಯೂಚರಲ್ಲಿ ನಿಮ್ಮ ಟ್ಯಾಲೆಂಟ್ ಹೇಗೆ ತೋರಿಸ್ತೀರಿ ಅಂತ ನೀವು ಶೋಕೇಸ್ ಮಾಡಬೇಕು. ಅದೇ ಕೈವಲ್ಯದಲ್ಲಿ ಇನ್ನೂ ಕಲಿಸ್ತೇವೆ ನಿಮ್ಮ ಸ್ಟೂಡೆಂಟ್ಸ್ ಅಂದರೆ ಮಕ್ಕಳನ್ನು ಕಳಿಸಿ, ಬೇಕಿದ್ರೆ ನೀವು ಕೂಡ ಬನ್ನಿ, ಒಳ್ಳೆಯಾಗಿ ನಾವು ಟೀಚ್ ಮಾಡಿ. ನಮಗೀಗ ಸಪೋರ್ಟ್ ಬೇಕು. ನಾವು ಈಗ 2 ಫಿಲ್ಮ್ ಮಾಡಿದ್ವಿ, ಇವತ್ತು ಒಂದು ರಿಲೀಸ್ ಆಯಿತು, ಈಗ ಮಾಡಿದ್ವಿ, ಅದನ್ನು ಈಗ ಅಪ್ಲೋಡ್ ಮಾಡಿದ್ದೇವೆ. ಈಗ ಸಪೋರ್ಟಿಗೋಸ್ಕರ ನಮಗೆ ಸಬ್ಸ್ಕ್ರೈಬರ್ಸ್ ಬೇಕು. ಸೊ ನಾವು ಅದು ಯೂಟ್ಯೂಬಲ್ಲಿ ಹಾಕಿದ್ದೇವೆ. ಇದು ನಮ್ಮ ಸಣ್ಣ ಒಂದು ಹೇಳ್ತೇವೆ ಹೊಸ ಒಂದು ಇದು ಲೈಕ್ ಡಿಫ್ರೆಂಟ್ ವೇಯಲ್ಲಿ ಶೋಕೇಸ್ ಮಾಡಿದೆ. ಸೊ ಯೂಟ್ಯೂಬ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಸೊ ಅದರಲ್ಲಿ J² ಅಂತ ಒಂದಿದೆ, ಅಂದರೆ ನಮ್ಮದು ಚಾನಲ್. ಅದರಲ್ಲಿ ಈಗ ಆಲ್ಮೋಸ್ಟ್ ನಾವೀಗ 2 ಮೂವೀಸ್ ರಿಲೀಸ್ ಮಾಡಿದ್ವಿ. ಅಪ್ಕಮಿಂಗ್ ಮೂವಿ ಪಾರ್ಕ್ ಅಂತ, ಪಾರ್ಕ್. ಸೊ ಎಲ್ಲ ನಿಮ್ಮ ಸಪೋರ್ಟ್ ಬೇಕು, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮಗೆ ಸಪೋರ್ಟ್ ಮಾಡಿ.